ಬಾಲಕೃಷ್ಣ ಮಂದಿರ ಕುಂಪಲ ರಜತ ಮಹೋತ್ಸವದ ಸಂಭ್ರಮ ಉಡುಪುನಂಚಿನ ಸಂಸ್ಥೆ 1977 ಆರಂಭ ಆಯ್ನಂಚಿನ ಬಾಲಕೃಷ್ಣ ಮಂದಿರ 2022 ಕನಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವದ ಮೂಲಕ 1977 ಆರಂಭ ಆಯ್ನಂಚಿನ ಈ ಸಂಸ್ಥೆ 2022 ಕನಕ 25 ವರ್ಷ ಪೂರೈಸಿನಂಚಿನ ಒಂಜಿ ಕಾಲಘಟ್ಟಡುಂಡು. ಈ ಬೊಳ್ಳಿ ಪರ್ವದ ಇಂಚಿತಿ ಪರ್ವಕಾಲ ಉಡುಪುನಂಚಿನ ಶ್ರೀ ಬಾಲಕೃಷ್ಣ ಮಂದಿರದ ಚೊಚ್ಚಲ ಕಾರ್ಯಕ್ರಮ ಸೇವಾ ಕಾರ್ಯಕ್ರಮ ಅದು ಅವ್ಯತ ಕಾರ್ಯಕ್ರಮ ಮಲ್ಪನ ಮೂಲಕ ಸಮಾಜಕ್ಕೆ ಎಡ್ಡೆಪುದ ಕೊಡುಗೆಯನ್ನು ಕೊರನಂಚಿನ ಸಂಸ್ಥೆ ನಮ್ಮ ಬಾಲಕೃಷ್ಣ ಮಂದಿರ. ಇಲ್ಲೆಟ್ಟು ನಮ್ಮ ಕುಂಪಲದ ಮುಖ್ಯ ರಸ್ತೆಡು ಸುರುಕು ಆರಂಭದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಆನ ಕಡೆ 2010ನೇ ವಿಷಯಡೆ ಎಂಕಲು ಒಂಜಿ ಬಸ್ ಸ್ಟ್ಯಾಂಡನ್ನು ಬಸವಂಗದಾನನು ಲೋಕಾರ್ಪಣೆ ಮಾಡಿದ. ಐದು ಬಕ್ಕ ಕರಿನ ವರ್ಷ ಈ ರಜತ ಮಹೋತ್ಸವದ 25 ಸೇವಾ ಕಾರ್ಯಕ್ರಮದ ಅಂಗವಾದ ಕರಿನ ವರ್ಷ ನಮ್ಮ ಕುಂಪಲ ಶಾಲಾ ಮೈದಾನದ ನೆರಳು ಪನ್ಮನಂಚಿನ ಬಸ್ಸು ತಂಗದಾನನು ಒಂಜಿ ಸಮಾಜಕ್ಕೆ ಸಮರ್ಪಣೆ ಮಾಡಿದ. ಇನಿಕಾನಕ ಚಿತ್ರಾಂಜಲಿ ನಗರ ಬಕ್ಕ ವಿಜಯನಗರ ಅಂಚಿನ ಈ ಊರುಡ್ಲ ಬಾಲಕೃಷ್ಣ ಮಂದಿರದ ಒಂಜಿ ನೆರಳು ಇಂಜಿ ಆಶ್ರಯಡ್ ಬಸ್ಸು ತಂಗುದಾನ ನಿರ್ಮಾಣ ಮನ್ಪುನ ಮೂಲಕ ಐಕ್ ಸಮಾಜಕ್ಕೆ ಒಂಜಿ ಕೊಡುಗೆ ಕೊರ್ಪುನಂಚಿನ ಕೆಲಸಕ್ಕೆ ಇನಿ ಅಡಿಪಾಯ ದೀಪನಂಚಿನ ಶಿಲಾನ್ಯಾಸದ ಕಾರ್ಯಕ್ರಮ ಬತ್ತು ಸೇರೊಂದ. ಈ ಕಾರ್ಯಕ್ರಮ ಈ ಒಂಜಿ ಚಿತ್ರಾಂಜಲಿ ನಗರ ವಿಜಯನಗರದ ಒಂಜಿ ಬಸ್ಸು ತಂಗುದಾನಕ್ಲ ಎಂಕುಲು ವಿಶ್ರಾಂತಿ ಪನ್ಪುನಂಚಿನ ಒಂಜಿ ಹೊಸ ಪುದರ್ನು ಕೊರ್ದು ಈ ಒಂಜಿ ಬಸ್ಸು ತಂಗುದ ದುಮ್ಮುದಿನಟ್ಟು ಸಮರ್ಪಣೆ ಮಲ್ಪಯಿರಲ್ಲ. ಇನ್ನೆಲ್ಲಟ್ಟು ಬಾಲಕೃಷ್ಣ ಮಂದಿರದ ಮಾತ ಪದಾಧಿಕಾರಿಗಳು ಊರದ ಮಾತ ಸಾರ್ವಜನಿಕರ ಸೇರಿಗೆಡು ಈ ಕಾರ್ಯಕ್ರಮ ಶಿಲಾನ್ಯಾಸದ ಕಾರ್ಯಕ್ರಮಕ್ಕೆ ಬತ್ತು ಸೇರಂದರು ಮಾತೆರೆಲ್ಲ ಆತ್ಮೀಯವಾದ ಸ್ವಾಗತ ಮಂತೊಂದು ಸತೀಶ್ ಕುಂಬಲ ಪಾತ್ರ. ಈ ಒಂಜಿ ನೂತನ ಬಸ್ಸು ತಂಗದಾನ ಆವಡ ಪನ್ಪನ ಲೆಕ್ಕ ನಮ್ಮ ಮಸ್ತ್ ಯೋಚನೆ ಮಲ್ದಿತ್ತ. ಇಡೀ ಕುಂಪಲದ ಪ್ರದೇಶಡ್ ಭಾರಿ ಮುಖ್ಯ ಬೋಡಿತನಂಚಿನ ಬಸ್ಸು ತಂಗುದಾನ ಎಂಗ್ಲ ಮನಸ್ಸು ಗೊತ್ತುಪ್ಪನ ಅಂದುವೆ ಈ ವಿಜಯನಗರ ಚಿತ್ರಾಂಜಲಿ ನಗರದ ಬಸ್ ಸ್ಟ್ಯಾಂಡ್ ಆವಡಿತ್ತೀರಿ ಭಾರಿ ಪ್ರಾಮುಖ್ಯ ದಯವಂಡ ಬಾಕಿದ ಮೇಟು ಪೂರ ಅಂಗಡಿಲು ನನಂಜಿ ಬೊಕ್ಕೊಂಜಿ ಪೂರ ತಿಕ್ಕೊನು ಮೂಲು ಮಾತ್ರ ಅಂಗಡಿಲಜ್ಜಿ ಆ ಬಿಲ್ಡಿಂಗ್ಲ ದಾಲಜ್ಜಿ ಮುಲ್ಪ ಬರ್ಸ ಆತಂದಾನ ಗಾಲಿ ಬತ್ತಂದಾಂಡ ನಮ್ಮ ಉಂತೆರೆ ಜಾಗಿದ್ದಾದಂಚಿನ ಒಂಜಿ ಪ್ರದೇಶ ಮೂಲು ಭಾರಿ ಅಗತ್ಯ ಇತ್ತನೆ ಮುಲ್ಪ ಭಾರಿ ಅಗತ್ಯ ಇತ್ತನಂಚಿನ ನೇನು ನಮ್ಮ ಬಾಲಕೃಷ್ಣ ಮಂದಿರದ 25ನೇ ವರ್ಷದ ಈ ವರ್ಧಂತಿ ಉತ್ಸವದ ಸಂದರ್ಭಡ್ ನಮ್ಮ ಬಸ್ಸು ತಂಗುದಾನ ಮಲ್ಪಡ್ಕೊಂಡು ನಾನು ನಿಶ್ಚಯದ ಪ್ರಕಾರ ನೀ ಬತ್ತು ಸೇರಿದ ಸುರುಕಾದ ಈ ಒಂಜಿ ಬಸ್ಸು ತಂಗುದಾನ ಮಲ್ಪರೆಗೆ ಈ ಒಂಜಿ ಪ್ರದೇಶ ಈ ಜಾಗನು ಇನ್ನಿತ ಕಾಲ ಒಂಜಿ ಎಲ್ಲೇ ತುಂಡು ಜಾಗನ ಕೊರಿಯರೆಗೆ ಭಾರಿ ಜನಕ್ಕೆ ದುಂಬು ಪಿರ ತೂಪುರ ಅಂಚಿನ ನೇನು ತೂತ ಕುಂಪಲ ಬೈಪಾಸ್ ರೋಡು ನೀರು ಅಂಚ ಜಿಂಜಿದನು ಪಂಡ ಅದಕ್ಕೆ ಕಾರಣ ದುಂಬು ಕೊರ್ಪಿನಕ್ಲು ರೋಡ್ ಕೊರ್ತೇರು ಆಂಡ ರೋಡ್ ಕೊರ್ನಲ್ಲ ಅಲ್ಪ ಪೋಪುನ ನೀರನ್ನು ಅಲ್ಪ ಬಂದ್ ಮಲ್ತನ ಕಾರಣಕ್ಕೋಸ್ಕರ ಅಲ್ಪ ಇನಿ ನಮ್ಮ ಕುಂಪಲ ಬೈಪಾಸ್ದ ಪರಿಸ್ಥಿತಿನೂ ನಮ್ಮ ಒಂಜಿ ತುಂಡು ಜಾಗ ಕೊರ್ರೆ ಎಲ್ಲ ರೆಡಿ ಇದ್ದೆ ಅಂಚಿನ ಸಂದರ್ಭಡ್ ನಮ್ಮ ನಿವೃತ್ತ ಕಂದಾಯ ಇಲಾಖೆದ ಅಧಿಕಾರಿ ಪರಮೇಶ್ವರ್ ನಾಯಕರು ಒಂದು ಜಾಗಿಯನ್ನು ನನ್ಗೆ ಗೊತ್ತಿದ್ದೆ 6 ಮಂಡ್ಯರು ಬಸ್ಸು ತಂಗುದಾನ ನಮ್ಮ ಊರಿಗೆ ಬೋಡಾಪನ ಕೆಲಸ ಮಲ್ಪುನಾಂಡ ನಾನು ಹೆಂಚಿನ ಲೈಕ್ ಬೋಡಾಪನ ಸಾಕಾರ ಮಲ್ಪ ಪನ್ಪುನ ಲೆಕ್ಕಡ ಈ ಒಂದು ಜಾಗನ ನಂಗೆ ಬಸ್ಸು ತಂಗುದಾನ ಮಲ್ಪರೆ ಒದಗಿಸೋದು ಕೊಡ್ತೇವೆ. ನಾನು ಶುರುಕಾದ ಪರಮೇಶ್ವರ ನಾಯಕರನ್ನು ಮಾತನೆಲ್ಲ ಪರವಾದ ಸ್ವಾಗತ ಮಾಡ್ತೀನಿ. ಮುಂಚೆನೇ ನಮ್ಮ ನಿರಂತರವಾದ ಬಾಲಕೃಷ್ಣ ಮಂದಿರದೊಟ್ಟಿಗೆ ನಿರಂತರ ಚಟುವಟಿಕೆ ಮಲ್ತೊಂದು ಪ್ರತಿನಿತ್ಯ ನಮ್ಮ ಮಂದಿರದ ಬಗ್ಗೆ ಯೋಚನೆ ಮಲ್ತೊಂದು ಕೆಲಸ ಮಲ್ತಿನ ಅಂಚಿನ ಚೆನ್ನಯ್ಯ ನಾಯಕರೆಲ್ಲ ನಮ್ಮೊಟ್ಟಿಗೆ ಅವರೆಲ್ಲ ಸ್ವಾಗತ ಮಾಡ್ಕೊಂಡು ಅಂಚನೆ ನಮ್ಮ ಗೌರವ ಅಧ್ಯಕ್ಷರಾಯನಂಚಿನ ಬಗ್ಗ ನಮ್ಮ ಆತ್ಮೀಯರು ಪಂಚಾಯತದ ಮಾಜಿ ಅಧ್ಯಕ್ಷರಾಯನಂಚಿನ ಮೋಹನ್ ಶೆಟ್ಟಿ ಕುಂಪಲ ನಮ್ಮೊಟ್ಟಿಗೆ ಅವರೆಲ್ಲ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತ ಮಾಡಿ ಅಂಚನೆ ಶಾರದಾ ಸೇವಾ ಟ್ರಸ್ಟ್ದ ಮುರಣಿ ನಮ್ಮ ತುಯ್ಯ 2.5 ಕೋಟಿದ ಆ ಬಿಲ್ಡಿಂಗ್ದ ಒಂಜಿ ಅವಲ್ಲ ಒಂಜಿ ಎಡ್ಡೆ ಕೆಲಸ ಆಪುನಂಚಿನ ಒಂಜಿ ಮುಖ್ಯ ನೇತೃತ್ವವನ್ನು ವಹಿಸುವನ್ನ ಪ್ರಧಾನ ಕಾರ್ಯದರ್ಶಿಯಾದ ಟ್ರಸ್ಟ್ದ ರಾಜೇಶ್ ಕುಜುಮಗದ್ದೆ ನಮ್ಮೊಟ್ಟಿಗೆ ಅವರೆಲ್ಲ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾನಿಲ್ಲ. ಅಂಚನೆ ನಮ್ಮ ವಿನೋದನ್ನೇ ಪ್ರಾರಂಭದ ಇಂಚಲ ಈ ಒಂಜಿ ಚಿತ್ರಾಂಜಲಿ ವಿಜಯನಗರ ಈ ಪರಿಸರದ ಮಾತಾ ಕೆಲಸ ಕಾರ್ಯಗಳಿಗೆ ಸಹಕಾರ ಮಂತಿನಾರು ನಮ್ಮ ವಿನೋದನ್ನೆಲ್ಲರು ಅವರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾನಿಲ್ಲ. ನಮ್ಮ
ಗೌರವಾಧ್ಯಕ್ಷರು ಕೋಶಾಧಿಕಾರಿ ಅಂಚಿನ ಸೋಮಶೇಖರ್ ಜಗತಾಪ ಒಲ್ಲೇರು ಅರೆಲ್ಲ ಸ್ವಾಗತ ಮಲ್ತಂದಲ್ಲಿ ಅಂಚನೆ ನಮ್ಮ ಕಾರ್ಯಾಧ್ಯಕ್ಷರಾಯನಂಚಿನ ಜಗದೀಶ್ ಆಚಾರ್ಯ ಉಲ್ಲೇರು ಅರೆಲ್ಲ ಸ್ವಾಗತ ಮಲ್ತಂದಲ್ಲಿ ಅಂಚನೆ ನಮ್ಮ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಕುಂಪಲ ಅಂಚನೆ ಉಪಾಧ್ಯಕ್ಷರು ಚಂದ್ರಶೇಖರ್ ಬೀಜೆ ವಾಸುಕಿ ಫ್ರೆಂಡ್ಸ್ ದಯವನ್ನ ನಂಗೆ ಮುಖ್ಯ ಸಹಕಾರ ಕೊರಡಾಯಿನಿ ಮುಲ್ಪ ವಾಸುಕಿ ಫ್ರೆಂಡ್ಸ್ ಬೊಕ್ಕ ನಮ್ಮ ನಾಗಬ್ರಹ್ಮ ವಾಸುಕಿ ನಾಗಬ್ರಹ್ಮಸ್ಥಾನ ನಮ್ಮ ಮುಲ್ಪದ ಮುಕಲ್ನ ಮುಖ್ಯ ಒಂಜಿ ಸಹಕಾರಡು ಉತ್ಸವ ಅತ್ಯಂತ ಯಶಸ್ವಿ ಆಪನೇಟಿ ಈ ಸಂಘ ಸಂಸ್ಥೆದಲ್ಲೇ ಪಾತ್ರ ಭಾರಿ ಪ್ರಾಮುಖ್ಯ ಆಯ್ತಾ ವಾಸುಕಿ ಫ್ರೆಂಡ್ಸ್ದ ಮುಖ್ಯ ಹೆಸರನ್ನ ಕಿರಣ್ ಅಂಚನೆ ವಿನಯನ್ನೇ ಅಂಚನೆ ಜಗ್ಗೆ ನಿಕ್ಲೆಲ್ಲ ಸ್ವಾಗತ ಮಲ್ತಂದು ನಮ್ಮ ವೆಂಕಟೇಶ್ ಕುಂಪಲ್ ಒಲ್ಲೇರು ಅರೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತಂದು ಹರಿಪ್ರಸಾದ್ ಶೆಟ್ಟಿ ಒಲ್ಲೇರು ಅರೆಲ್ಲ ಸ್ವಾಗತ ಮಲ್ತಂದು ನಮ್ಮ ಪ್ರಧಾನ ಕಾರ್ಯದರ್ಶಿ ಹರೀಶ್ ಕುಂಪಲ್ ಒಲ್ಲೇರು ಅರೆಲ್ಲ ಸ್ವಾಗತ ಮಲ್ತಂದು ಉಮೇಶ್ ಕುಲಾಲ್ ಒಲ್ಲೇರು ಅರೆಲ್ಲ ಸ್ವಾಗತ ಅಂಚನೆ ನೂತನ ನಮ್ಮ ಮಂದಿರದ ನೂತನ ಹರೀಶಲ ನೂತನ ಬಕ್ಕ ನೂತನ ಉತ್ಸವ ಸಮಿತಿ 25ನೇ ವರ್ಷದ ಉತ್ಸವ ಸಮಿತಿದ ಅಧ್ಯಕ್ಷರೇ ನಮ್ಮ ಪ್ರಹ್ಲಾದ್ ಹಿಂದಾಜಿ ಒಲ್ಲೇರು ಅರೆಲ್ಲ ಸ್ವಾಗತ ಮಲ್ತಂದು ಪ್ರವೀಣ್ ಉಲ್ಲೇರು ಪ್ರವೀಣ್ ತನ್ನೆದಜ್ಜಿ ನಮ್ಮ ಶಿವಾನಂದ ಟೈಲರ್ ಉಲ್ಲೇರು ಅರೆಲ್ಲ ಅಂಚನೆ ನಮ್ಮ ಪೂರ ಕೆಲಸಗಾರನ ಭಾರಿ ಅಚ್ಚುಕಟ್ಟಾದ ಮಲ್ಪನ ಅಂಚಿನ ಮಾಧವನ್ ಎಲ್ಲೇರು ಅರೆಲ್ಲ ಸ್ವಾಗತ ಮಲ್ತಂದು ನಮ್ಮ ಈ ಒಂಜಿ ನೂತನವಾಯಿನ ಅಂಚಿನ 25ನೇ ವರ್ಷದ ವರ್ಧಂತಿ ಉತ್ಸವದ ಪ್ರಧಾನ ಸಂಚಾಲಕರಾದ ಅಂಚಿನ ಸುಂದರಗಲಿ ಅರೆಲ್ಲ ನಮ್ಮ ಮಾತೆಲ್ಲ ಪರವಾದ ಸ್ವಾಗತ ಮಲ್ತಂದು ಆ ರಡ್ಡು ಬಿಲ್ಡಿಂಗ್ ಮಲ್ತಂದು ಒಂಜಿ ಸತ್ಯನಾರಾಯಣ ಮಂದಿರದ ಸಭಾಭವನಲ್ಲ ನಮ್ಮ ಶಾರದಾ ಸೇವಾ ಟ್ರಸ್ಟ್ದ ಅಲ್ತ ಶಾರದಾ ಮಂದಿರ ಅಲ್ಲ ರಡ್ಡೆಲ್ಲ ಮಲ್ಪುನಾರು ಸುಂದರನ್ನೇ ಅಂಚ ಅದು ಅರೆಗೆ ನನಾತ್ ನಮ್ಮ ಇಂಚಿತ್ತಿನ ಸಾರ್ವಜನಿಕ ಸಂಘ ಸಂಸ್ಥೆದ ಬಿಲ್ಡಿಂಗ್ ಮಲ್ಪರೆ ದೇವರ ಎತ್ತಾರನ್ನ ಸ್ವಾಗತ ಮಲ್ತಂದು ನಮ್ಮ ಪ್ರಾರಂಭದ ಮಂದಿರದ ಪ್ರಾರಂಭದ ದಿನಕ್ಲೇಡು ವೈಯಕ್ತಿಕವಾದ ಏನನ್ನು ಪೂರ ಸಂಘಟನೆಗೆ ಭಾರಿ ಜೋಡಿಸ್ತಾನೆ ಕಲ್ಯಾಣಕ್ಕನ ಮಾತ್ರ ಶಿವಪ್ರಸಾದ್ ಅರೆಲ್ಲ ಈ ಕಾರ್ಯಕ್ರಮ ಸ್ವಾಗತ ಮಾಡ್ಕೊಂಡು ನಮ್ಮ ತೊಕೋಟದ ನಿವೃತ್ತ ಕೌನ್ಸಿಲರ್ ಮಾಜಿ ಕೌನ್ಸಿಲರ್ ನಮ್ಮ ದಯಾನಂದ್ ತೊಕೋಟಲ್ಲೇರು ಅರೆಲ್ಲ ಸ್ವಾಗತ ಮಾಡ್ಕೊಂಡು ನಮ್ಮ ವಾಸುಕಿ ಫ್ರೆಂಡ್ಸ್ದ ನನರಿ ಮುಖ್ಯ ರೂವಾರಿ ಸಂತೋಷ್ ಉಲ್ಲೇರು ಅರೆಲ್ಲ ಸ್ವಾಗತ ಮಾಡ್ಕೊಂಡು ನಮ್ಮ ದುರ್ಗಾ ಪರಮೇಶ್ವರ ದೇವಸ್ಥಾನದ ಹರಿಪ್ರಸಾದ್ ಉಲ್ಲೇರು ಅರೆಲ್ಲ ಸ್ವಾಗತ ಮಾಡ್ಕೊಂಡು ವಾಸುಕಿ ದೇವಸ್ಥಾನದ ಮುಖ್ಯಸ್ಥರ ನಮ್ಮ ಸತೀಶನ್ ಎಲ್ಲೇರು ಅರೆಲ್ಲ ಸ್ವಾಗತ ಮಾಡ್ಕೊಂಡು ಅಂಚನೆ ನಮ್ಮ ಈ ಭಾಗದ ನಮ್ಮ ನಿರಂತರವಾದ ಸಹಕಾರ ಕೊರ್ನಂಚಿನ ಕಮಲಕ್ಕನ ಪುತ್ರೆ ನಮ್ಮ ಸತೀಶನ್ ಎಲ್ಲೇರು ಅರೆಲ್ಲ ಸ್ವಾಗತ ಮಾಡ್ಕೊಂಡು ನಮ್ಮ ನಾಯಕರು ವೆಂಕಪ್ಪ ನಾಯಕರಲ್ಲಿ ಅರೆಲ್ಲ ಸ್ವಾಗತ ಮಾಡ್ತಂದು ಅಂಚನೆ ಕಿಶೋರು ಅಂಚನೆ ನಿನ್ನ ಗಣೇಶ್ ಪ್ರಸಾದ್ ಈಗಲೇನು ಮಾತನೆಲ್ಲ ಸ್ವಾಗತ ಮಲ್ತಂದು ನಮ್ಮ ಸಾಮಾಜಿಕ ಕಾರ್ಯಕರ್ತೆ ಆದಿ ನಮ್ಮೊಟ್ಟಿಗೆ ನಿರಂತರವಾದ ಸಹಕಾರ ಮಲ್ಪನಂಚಿನ ಕುಸುಮಕ್ಕಲ್ಲೇರು ಅರೆಲ್ಲ ಸ್ವಾಗತ ಅಂಚನೆ ಕವಿತಾ ಅಂಚನೆ ನಮ್ಮ ಶಶಿಯಕ್ಕ ನಳಿನಕ್ಕ ಅಂಚನೆ ಮೂಲು ಭಜನೆ ಕಲ್ಪಾದ ಕೊರ್ಪನಂಚಿನ ಬಕ್ಕ ನಮ್ಮ ಮಂದಿರದ ಆ್ಯಕ್ಟಿವ್ ಸದಸ್ಯೆ ಸೈಂತೊಲ್ಲಾಲ್ ಕಸ್ತೂರಿ ಅಕ್ಕ ನಿಕ್ಲೇನು ಮಾತನೆಲ್ಲ ಸ್ವಾಗತ ಮಲ್ತಂದು ಈ ಸಾರಿ ಎಂಕುಲು ರಡ್ಡು ಜನಕ್ಕೆ ಈ ಒಟ್ಟು ಮಂದಿರದ ಈ ಬಸ್ ಸ್ಟ್ಯಾಂಡದ ಜವಾಬ್ದಾರಿಯನ್ನು ಕೊಡ್ತಾ ನಿಕ್ಕುಲೆ ಎಡ್ಡೆ ಆಂಡ ಇಡೀ ಊರಿಗೆ ಪುದಾರೆ ಆಲಾಂಡ ನಿಕ್ಲೆ ರಡೇ ಜನಕ್ಕೆ ಪುದಾರೆ ಬಂದತೆ ಕೊಡ್ತೀನಿ ಯಾಕಂಡ ಒಂದು ಇಂಜಿನಿಯರ್ ಸತೀಶ್ ಆದರೆ ಈ ಭಾಗದ ನಮ್ಮ ಮಾತಾ ಕೆಲಸ ಕಾರ್ಯಗಳ ಸಕ್ರಿಯವಾದ ತಿಕ್ಕುನಾರು ಮಂದಿರದ ಪ್ರಾರಂಭದ ದಿನಕ್ಲೇಟ್ ದಿಂಚಲ ಅದು ಇಡೀ ಕುಟುಂಬ ನಮ್ಮ ಮಂದಿರದ ಬೆಳವಣಿಗೆ ಕೆಲಸ ಕಾರ್ಯಗಳನ್ನು ಮಲ್ತನಾರು ನಮ್ಮ ಸತೀಶ್ ಇಂಜಿನಿಯರ್ ಆದ ಭಾರಿ ಶೋಕುನೆ ಅಚ್ಚುಕಟ್ಟಾದ ಇನ್ನೀತ ಇನ್ನೇನು ಶಿಲಾನ್ಯಾಸದ ಕಾರ್ಯಕ್ರಮ ಅಚ್ಚುಕಟ್ಟಾದ ಏರು ಮಾಡ್ಕೊಂಡ ಒಂದು ಸತೀಶಿದ ಮತ್ತು ನಮ್ಮ ಸಾಮಾಜಿಕ ಕಾರ್ಯಕರ್ತೆ ಆದ ನಮ್ಮ ಛತ್ರಪತಿ ಶಿವಾಜಿ ನೇತ ಅಧ್ಯಕ್ಷ ಆದ ಪುರಂಚಿನ ನಮ್ಮ ಅಶ್ವಿತ್ ರಾವ್ ಮಕ್ಕಳು ಇರುವೆಲ್ಲ ಈ ಬಸ್ ಸ್ಟ್ಯಾಂಡದ ಒಟ್ಟು ಜವಾಬ್ದಾರಿಯಿಂದ ತಂದು ಭಾರಿ ಅಚ್ಚುಕಟ್ಟಾದ ಭಾರಿ ಕೊನ್ನೂಡಿ ಈ ಒಂದು ಬಸ್ ಸ್ಟ್ಯಾಂಡ್ದ ಕೆಲಸ ಕಾರ್ಯಗಳನ್ನು ಮಲ್ತರಲ್ಲಿ ಅಟ್ಲೇನು ಸತೀಶ್ ಬೊಕ್ಕ ಅಶ್ವಿತ್ನ ಆತ ಜನಕಲ್ನ ಪರವಾದಲ ಅತ್ಯಂತ ಪ್ರೀತಿದು ಸ್ವಾಗತ ಮಲ್ತಂದಲ್ಲ ಅಂಚನೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಮ್ಮ ಮಂಡಲದ ಜವಾಬ್ದಾರಿ ಪುನಂಚಿನ ಮನೋಹರ್ ಗಟ್ಟಿ ಅಲ್ಲ ನಮ್ಮ ಮಾತನೆಲ್ಲ ಪರವಾದ ಸ್ವಾಗತ ಮಲ್ತಂದಲ್ಲ ಅಂಚನೆ ನಮ್ಮ ಜಿಲ್ಲಾ ಕಾರ್ಯವಾಹನಂಚಿನ ರಾಷ್ಟ್ರೀಯ ಸ್ವಯಂ ಸೇವಕದ ಜಿಲ್ಲಾ ಕಾರ್ಯವಾಹಲ ನಮ್ಮ ಮಂದಿರದ ನಮ್ಮ ಪ್ರಾರಂಭದ ದಿನಗಳಿಂದಲ ಈ ಮಂದಿರದ ಬೆಳವಣಿಗೆಗೆ ಕಾರಣಕರ್ತರೇನಂಚಿನ ನಾಗೇಶ್ ಕುಂಪಲ್ ಒಲ್ಲೇರು ಅರೆಲ್ಲ ಸ್ವಾಗತ ಮಲ್ತೊಂದಿಲ್ಲ
ಅಂಚನೆ ತೇಜಸ್ ಬಾಕಿದ ನಮ್ಮ ಅಮೃತ್ ನಗರ ಸೇವಾ ಸಮಿತಿದ ಅಧ್ಯಕ್ಷರು ಸತ್ಯಪ್ರಸಾದ್ ಉಳ್ಳೇರು ಅವರೆಲ್ಲ ಸ್ವಾಗತ ಮಲ್ತೊಂದು ದುಂಬುಗ ಲಕ್ಕುದುಂತು ನಂಚಿನ ಜನಕ್ಲೆಗೆ ದೊಂಬುಗಾದು ಬರ್ಸಗಾವಡು ಬರ್ಪುನಕ್ಲೆಗೆ ವಿಶ್ರಾಂತಿ ಕೊರ್ಪುನಂಚಿನ ಜಾಗೆ ಅದು ಈ ನೂತನ ಬಸ್ಸು ತಂಗುದಾನ ನಿರ್ಮಾಣ ಯಾರುಂಡು ಈ ನೆಲೆಟ್ ಐಕ್ ಭೂಮಿ ಪೂಜೆ ಮಲ್ಪುನಂಚಿನ ಶಿಲಾನ್ಯಾಸ ಮಲ್ಪುನಂಚಿನ ಕಾರ್ಯಕ್ರಮಕ್ಕೆ ಸೇರೊಂದಿಲ್ಲ ನಮ್ಮ ಮಾತೆರಲ ನಮ್ಮ ಸಂಪ್ರದಾಯ ಬದ್ಧವಾದ ತಾರೆ ಹಾಕೋಣ ಮೂಲಕ ಈ ಕಾರ್ಯಕ್ರಮಕ್ಕೆ ಅಡಿಪಾಯ ಕೊರಡು ಪಡೆದು ವಿನಂತಿ ಮಲ್ತೊಂದಿಲ್ಲ ಬಾಲಕೃಷ್ಣ ದೇವರನ್ನ ಅನುಗ್ರಹಪೂರ್ಣವಾದ ಬಾಲಕೃಷ್ಣ ದೇವರ ನಮ್ಮ ಮಾತೆರಲ ಮನಸಾರೆ ಪ್ರಾರ್ಥನೆ ಮಲ್ತೊಂದು ಚಿತ್ರಾಂಜಲಿ ನಗರ ವಿಜಯನಗರದ ಯೋಜಿ ಮಧ್ಯದ ಪ್ರದೇಶ ನಡಪುನಂಚಿನ ಈ ನೂತನ ಬಸ್ಸು ತಂಗುದಾನಗೆ ತಾರಾಯ ಹಾಕುನ ಮೂಲಕ ಶುಭಾರಂಭ ಕೊರ್ಪುನಂಚಿನ ಏಲ್ಯಗಲಿಗೆಡುಲ್ಲ ಕಾಂಡದ ಪೊರ್ತುಡು ಸರಿಸುಮಾರು ಯೋಜಿ 9 ಗಂಟೆದ ಪೊಟ್ಟದು ಅಮೃತ ಗಲಿಗೆಡು ಶಿಲಾನ್ಯಾಸ ಮಲ್ಪುನಂಚಿನ ಕಾರ್ಯಕ್ರಮಕ್ಕೆ ನಮ್ಮ ಸಂಪ್ರದಾಯಬದ್ಧವಾಯಿನಂಚಿನ ತಾರಾಯ ಹಾಕುನ ಮೂಲಕ ಈಕೆ ಶುಭ ಆರಂಭ ಕೊರಡು ಅಂಚಿನ ಆಯ್ನಾಥ ಬೇಗ ಈ ಬಸ್ಸು ತಂಗುದಾನ ಸಮಾಜಕ್ಕೆ ಲೋಕಾರ್ಪಣೆ ಹಾಪುನಂಚಿನ ಎಡ್ಡ ದಿನ ಬರಡು ಪನ್ಪುನ ಆಶಯವನ್ನು ವ್ಯಕ್ತಪಡಿಸೊಂದು ಹಿರಿಯರಾಯನಂಚಿನ ಪರಮೇಶ್ ನಾಯಕ್ ಎರೆದು ತಾರಾಯ ಹಾಕುನ ಮೂಲಕ ಯೋಜಿ ಶಿಲಾನ್ಯಾಸ ನಡಪಾದು ಕೊರಡು ಪಡೆದು ವಿನಂತಿ ಉಪ್ಪೆನ್ನು ಪುಟ ಒಂದು ಅವಜಿ ಶಿಲಾನ್ಯಾಸ ನಡಪಾದು ಕೊರಡು ಪಡೆದು ವಿನಂತಿ ಬಂದದಿಲ್ಲ ಬಾಲಕೃಷ್ಣ ಮಂದಿರದ 25ನೇ ವರ್ಷದ ಒಂದು ಈ ಶುಭ ಕಾರ್ಯ ಈ ಒಂದು ಬಸ್ ಸ್ಟ್ಯಾಂಡ್ ಮಲ್ಪುಲ ಈ ನಮ್ಮ ಏರಿಯಾಗೆ ಒಂದು ಬಸ್ ಸ್ಟ್ಯಾಂಡ್ ಮಲ್ಪುನ ಬಣ್ಣದ ಕಾರ್ಯಕ್ರಮ ಅಂತೀರ ಈ ಭೂಮಿ ಶಿಲಾನ್ಯಾಸ ಕಾರ್ಯಕ್ರಮ ಆಂಡು ಇಂದು ನಮ್ಮ ಈ ಏರಿಯಾಟ ಮೂಲು ಉಂತುನಕ್ಲೆ ಬಸ್ಸಿಗೆ ಕಾಪುನಂಚಿನಕ್ಲೆ ಮೂಲು ಓಲ ಒಂದು ವ್ಯವಸ್ಥೆ ಇಜ್ಜಿ ಅಂಚೆಂದು ಪುನಃ ಈ ಒಂದು ಎಡ್ಡೆ ಕಾರ್ಯಗೋಸ್ಕರ ಈ ಜಾಗೆ ಒಂದು ಮಲ್ಪುಣ ಬಣ್ಣದ ವ್ಯವಸ್ಥೆ ಮಲ್ತೀರಿ ಐಕೆ ಸಮಸ್ತೆಲ್ಲ ಕೈ ಜೋಡಿಸೋದು ಈ ಒಂದು ಕಾರ್ಯಕ್ರಮ ಎಡ್ಡೆ ರೀತಿಯಲ್ಲಿ ಆಬುಲೆಕ್ಕ ಶ್ರೀ ಬಾಲಕೃಷ್ಣ ಮಂದಿರ ಕುಂಪಲ ಇದರ ರಜತ ಮಹೋತ್ಸವದ ಸಂದರ್ಭದಲ್ಲಿ ನಾವೆಲ್ಲರೂ ಸಂಭ್ರಮಿಸಲಿಕ್ಕಾಗಿ ನಮಗೆ ಇವತ್ತೊಂದು ಹೊಸ ಅವಕಾಶ ನಮಗೆ ಸಿಕ್ಕಿದೆ. ಈ ಬಾಲಕೃಷ್ಣ ಮಂದಿರ ಹೆಮ್ಮರವಾಗಿ ಬೆಳೆದು ಅದು ನೆರಳಾಗಿ ಈಗ ವಿಶ್ರಾಂತಿ ನೀಡಲು ಹೊರವರ ಜನರಿಗೆ ವಿಶ್ರಾಂತಿ ನೀಡಲು ಮನೆ ಮಾಡಿಕೊಡುವಂಥ ಒಂದು ಕಾರ್ಯ ಇಲ್ಲಿ ನಡೆದಿದೆ. ಇದು ಶ್ರೀ ಸತೀಶ್ ಕುಂಪಲ ಇವರ ಸಾರಥ್ಯದಲ್ಲಿ ಎಲ್ಲ ಭಕ್ತಾಭಿಮಾನಿಗಳು ಅದೇ ರೀತಿಯಲ್ಲಿ ಊರಿನ ಎಲ್ಲ ಮಹಾಜನತೆಯ ಸಹಕಾರದಿಂದ ಹಾಗೂ ಇವತ್ತು ಇಲ್ಲಿ ಸ್ಥಳದಾನವನ್ನು ಮಾಡಿದಂಥ ಪರಮೇಶ್ವರ ನಾಯಕ್ ಇವರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಹೀಗೆ ಮುಂದಕ್ಕೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆಯಲಿ ಅಂತ ಹಾರೈಸುತ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಬಾಲಕೃಷ್ಣ ಮಂದಿರ ಕುಂಪಲ
ಇದರ ನೇತೃತ್ವದಲ್ಲಿ 25ನೇ ವರ್ಷದ ವರ್ಧಂತ್ಯುತ್ಸವದ ಅಂಗವಾಗಿ ಸಮಾಜಮುಖಿಯಾದ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಕಳೆದ ಒಂದು ವಾರ ನಾವು ಸಾಪ್ತಾಹಿಕ ಭಜನೆಯನ್ನು ಮಾಡಿ ಇಡೀ ಜಿಲ್ಲೆಯ ಎಲ್ಲ ಆತ್ಮೀಯ ಬಂಧುಗಳನ್ನು ಕುಂಪಲ ಪ್ರದೇಶಕ್ಕೆ ಮತ್ತು 7 ಜನ ಸ್ವಾಮಿಗಳನ್ನು ಕೂಡ ಈ ಒಂದು ಮಂದಿರಕ್ಕೆ ಬಂದು ಅವರೆಲ್ಲ ಆಶೀರ್ವಾದದಿಂದಾಗಿ ನಮ್ಮೆಲ್ಲ ಕಾರ್ಯ ಕೆಲಸಗಳನ್ನು 25ನೇ ವರ್ಷವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಊರಿಗಿರುವಂಥ ಒಂದು ಸಾರ್ವಜನಿಕ ಹಿಂದೂ ರುದ್ರಭೂಮಿ ಬೇರೆ ಬೇರೆ ಅಭಿವೃದ್ಧಿ ಕೆಲಸ ಕೂಡ ಸರ್ಕಾರ ಮತ್ತು ಇನ್ನಿತರ ಎಲ್ಲರನ್ನ ಒತ್ತಡ ಹಾಕಿ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಕಳೆದ 25 ವರ್ಷಗಳಿಂದ ಕೂಡ ನಾವು ನಿರಂತರವಾಗಿ ಕುಂಪಲದ ಅಭಿವೃದ್ಧಿಗೆ ನಿರಂತರವಾಗಿ ಪ್ರಯತ್ನಪಟ್ಟು ಕೆಲಸವನ್ನು ಮಾಡುವಂಥದ್ದನ್ನು ನಿರಂತರವಾಗಿ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಈ ಒಂದು ವಿಜಯನಗರ ಚಿತ್ರಾಂಜಲಿ ನಗರ ಪರಿಸರಕ್ಕೆ ಬಸ್ಸು ತಂಗುದಾನ ಮಾಡುವ ಬಗ್ಗೆ ನಾವು ಸಂಕಲ್ಪವನ್ನು ಮಾಡಿದ್ದನ್ನು ಇವತ್ತು ಸಾರ್ಥಕಗೊಳಿಸುವಂಥ ಕೆಲಸಕ್ಕೆ ಇವತ್ತು ಶಿಲಾನ್ಯಾಸ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಾನು ಎಲ್ಲರಲ್ಲಿ ವಿನಂತಿ ಮಾಡೋದು, ಈ ಊರಿನ ಅಭಿವೃದ್ಧಿ ಕೆಲಸದಲ್ಲಿ ನಮ್ಮ ಜೊತೆ ಎಲ್ಲರೂ ಕೈ ಜೋಡಿಸಿ ನಾವು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಕೊಡುವಂಥ ನಿರಂತರವಾಗಿ ಸಾರ್ವಜನಿಕರು ಮಾಡಿದ್ದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಎಲ್ಲರಲ್ಲಿ ವಿನಂತಿಯನ್ನು ಮಾಡುತ್ತಾ ಈ ಊರಿನ ಎಲ್ಲ ಸಂಘ ಸಂಸ್ಥೆಗಳಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮ್ಮ ಕೊಲ್ಯದಿಂದ ಹಿಡಿದು ಬಗಂಬಿಲ ತನಕ ಇರುವಂಥ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಬಾಲಕೃಷ್ಣ ಮಂದಿರದ ಈ ಒಂದು ಕೆಲಸ ಕಾರ್ಯಕ್ಕೆ ಪೂರ್ಣ ಪ್ರಮಾಣದ ಸಹಕಾರವನ್ನು ನಿರಂತರವಾಗಿ ಕೊಡ್ತಾ ಬಂದಿದೆ. ಇಲ್ಲಿ ಕೂಡ ಅಮೃತನಗರ ಸೇವಾ ಸಮಿತಿ, ವಾಸುಕಿ ನಾಗಬ್ರಹ್ಮಸ್ಥಾನ ಮತ್ತು ವಾಸುಕಿ ಫ್ರೆಂಡ್ಸ್ ಇನ್ನಿತರ ವಿಜಯನಗರದ ಸಂಘ ಸಂಸ್ಥೆಗಳು ಕೂಡ ಈ ಒಂದು ಕೆಲಸ ಕಾರ್ಯಕ್ಕೆ ನಮಗೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಟ್ಟಿದ್ದಾರೆ. ಮುಂದಕ್ಕೆ 25ನೇ ವರ್ಷದ ಉತ್ಸವ ನಡೆಯಲಿಕ್ಕಿದೆ. ಆ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸುವ ಬಗ್ಗೆ ಈಗಾಗಲೇ ನಾವು ಅದಕ್ಕೆ ಪೂರ್ವಭಾವವಾಗಿ ಕೆಲವಾರು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ದೇವೆ. ಒಟ್ಟು ಅಭಿವೃದ್ಧಿ ಕೆಲಸದ ಜೊತೆಗೆ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವವನ್ನು ಆಚರಣೆ ಮಾಡೋದರ ಮುಖಾಂತರ ಬಾಲಕೃಷ್ಣ ಮಂದಿರದ ಮುಖಾಂತರ ಎಲ್ಲ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಇನ್ನಷ್ಟು ಸಹಕಾರವನ್ನು ಎಲ್ಲರೂ ಕೊಡಬೇಕು ಅಂತ ಹೇಳಿ ಇವತ್ತು ಈ ಒಂದು ಬಸ್ಸು ತಂಗುದಾನಕ್ಕೆ ನಮಗೆ ನಿಜವಾಗಿ ಪರಮೇಶ್ವರ ನಾಯಕರು ಒಂದು ಸ್ಥಳವನ್ನು ಒಂದು ಸ್ವಲ್ಪ ದಾನ ಮಾಡೋದರ ಮುಖಾಂತರ ನಮಗೆ ಸಹಕಾರ ಮಾಡಿದ್ದಾರೆ. ಅವರು ಯಾವ ರೀತಿ ಇಲ್ಲಿ ಇಷ್ಟು ಜಾಗ ಕೊಟ್ಟಿದ್ದಾರೆ, ಅದೇ ರೀತಿ ಕುಂಪಲ ಬೈಪಾಸಿನಿಂದ ಹಿಡಿದು ಬಗಂಬಿಲ ತನಕ ಎಲ್ಲರೂ ಮನಸ್ಸು ಮಾಡಬೇಕು. ಒಂದು ಸ್ವಲ್ಪ ಜಾಗ ಬಿಟ್ಟರೆ ಈ ರಸ್ತೆ ಅಗಲೀಕರಣ ಆಗುವುದರ ಮುಖಾಂತರ ನಮ್ಮಲ್ಲಿ ಆಗುವಂಥ ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ವಿಪರೀತ ವಾಹನ ಓಡಾಟ ನಮ್ಮ ಕುಂಪಲ ಪರಿಸರದಲ್ಲಿ ಜಾಸ್ತಿ ಆಗುವುದರಿಂದ ಖಂಡಿತವಾಗಿ ಎಷ್ಟು ಮೀಟರ್ ತೆಗಿಬೇಕು ಅಂತ ಯಾರು ಆಲೋಚನೆ ಮಾಡಿದರೂ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಸಾರ್ವಜನಿಕರು ಒಪ್ಪುವ ರೀತಿಯಲ್ಲಿ ಈ ಒಂದು ರಸ್ತೆ ಅಗಲೀಕರಣಕ್ಕೆ ನಾವು ಸಂಪೂರ್ಣವಾದ ಸಹಕಾರವನ್ನು ಖಂಡಿತ ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಎಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ನಾವು ಜನಪ್ರತಿನಿಧಿಗಳಿಗೆ ಎಲ್ಲರಿಗೂ ಸಹಕಾರವನ್ನು ಖಂಡಿತ ಕೊಡ್ತೇವೆ. ನಮಗೂ ಕೂಡ ಸಾರ್ವಜನಿಕ ಕೆಲಸ ಮಾಡಲಿಕ್ಕೆ ಎಲ್ಲರೂ ಸಹಕಾರ ಕೊಡಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಎಲ್ಲರಿಗೂ ಧನ್ಯವಾದ. ಕೃಷ್ಣ ಮಂದಿರದ ರಜತ ಮಹೋತ್ಸವದ ಸಂಭ್ರಮ ಇವತ್ತು. ನಾವು ಒಂದು ಬಸ್ ಸ್ಟ್ಯಾಂಡ್ ನೆರಳು ಎನ್ನುವ ಬಸ್ ಸ್ಟ್ಯಾಂಡನ್ನು ಈಗಾಗಲೇ ಲೋಕಾರ್ಪಣೆ ಮಾಡಿದ್ದೇವೆ. ಈಗ ಚಿತ್ರಾಂಜಲಿ ನಗರ ವಿಜಯನಗರದ ಈ ಬಸ್ ಸ್ಟ್ಯಾಂಡ್ನ ವಿಶ್ರಾಂತಿ, ಈ ಬಸ್ ಸ್ಟ್ಯಾಂಡ್ನ ಇವತ್ತಿನ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ನಾವೆಲ್ಲ ಒಟ್ಟು ಸೇರಿದ್ದೇವೆ. ಮುಖ್ಯವಾಗಿ ಈ ಬಸ್ ಸ್ಟ್ಯಾಂಡ್ ಇಲ್ಲಿ ಆಗಲಿಕ್ಕೆ ಸ್ಥಳದಾನವನ್ನು ಕೊಟ್ಟು ಇದರ ಶಿಲಾನ್ಯಾಸವನ್ನು ನೆರವೇರಿಸಿಕೊಟ್ಟ ನಮ್ಮ ಪರಮೇಶ್ವರ ನಾಯ್ಕ್ ಅವರಿಗೆ ನಮ್ಮೆಲ್ಲರ ಮಂದಿರದ ಪರವಾಗಿ ನಾವು ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಹಾಗೂ ಇದೊಂದು ಬಸ್ ಸ್ಟ್ಯಾಂಡ್ ಆಗಬೇಕಾದ್ರೆ ಇದರ ಇನಿಷಿಯೇಟಿವ್ ತಗೊಂಡ ನಮ್ಮ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರಾದ ಶ್ರೀ ಸತೀಶ್ ಕುಂಪಲ ಅವರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಿದ್ದೇನೆ. ಹಾಗೂ ನಮ್ಮ ಮಂದಿರದ ವತಿಯಿಂದ ಈ ಬಸ್ ಸ್ಟ್ಯಾಂಡ್ನ ಹೊಣೆಗಾರಿಕೆ ಹೊತ್ತು ಇದನ್ನು ಚೆನ್ನಾಗಿ ನಡೆಸಿಕೊಳ್ಳುವ ಜವಾಬ್ದಾರಿಯನ್ನು ಹಿಡ್ಕೊಂಡ ನಮ್ಮ ಸತೀಶ್ ಚಿತ್ರಾಂಜಲಿ ನಗರ ಹಾಗೂ ಅವರ ಜೊತೆಗೆ ಅಶ್ವಿತ್ ಅವರಿಬ್ಬರು ಇದರ ಪ್ರಮುಖ ಜವಾಬ್ದಾರರು. ಅವರಿಗೂ ನಾನು ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೂ ನಮ್ಮ ಮಂದಿರದ ಎಲ್ಲ ಪದಾಧಿಕಾರಿಗಳು, ಉತ್ಸವ ಸಮಿತಿ ಅಧ್ಯಕ್ಷರು, ಉತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಅವರಿಗೂ ಧನ್ಯವಾದಗಳನ್ನು ಕೊಡ್ತಾ ಇದ್ದೇನೆ. ಹಾಗೂ ಮಹಿಳಾ ಸಮಿತಿ, ನಮ್ಮ ಬಾಲಕೃಷ್ಣ ಮಂದಿರದ ಮಹಿಳಾ ಸಮಿತಿ ಹಾಗೂ ನಮ್ಮ ಇಲ್ಲಿಯ ಪ್ರಮುಖರು ನಮ್ಮ ಜೊತೆ ಸೇರಿದ್ದಾರೆ, ಅವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನಮ್ಮ ಉಪಾಧ್ಯಕ್ಷರಾದ ಬೀಜರ್ ಚಂದ್ರಶೇಖರ್ ನಮ್ಮ ಜೊತೆ ಇದ್ದಾರೆ, ಸಂಘದ ಪ್ರಮುಖರು ನಮ್ಮ ಜೊತೆ ಇದ್ದಾರೆ. ಅವರಿಗೆಲ್ಲರಿಗೂ ಒಂದೇ ಮಾತಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿ ದೇವರ ಹತ್ರ ಪ್ರಾರ್ಥಿಸ್ತೀವಿ. ಧನ್ಯವಾದಗಳು.